ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫ್ರೂಟ್. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ನಮ್ಮ ಪ್ರೀತಿಯ ಟೀಚರ್ ಧನ್ಯಲತಾ ಮ್ಯಾಮ್ ಇದ್ದಾರೆ. ಅವರು ಏನು ಇವತ್ತು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಡುವಲ್ಲ. ಎಸ್ ಮ್ಯಾಮ್, ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀರಲ್ಲ? ಓಕೆ, ನೀವು ಆಲ್ವೇಸ್ ಆರಾಮಾಗಿದ್ದೀರಾ? ಇವತ್ತು ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಹೇಳ್ಕೊಡ್ತಿದ್ದೀರಾ? ಇವತ್ತೊಂದು ಸಾಬುದಾನದಿಂದ ಒಂದು ಉಪ್ಕರಿ ಟೈಪ್ನಲ್ಲಿ, ಹೀಗೆ ನಾವು ಹೇಗೆ ಸಜ್ಜಿಗೆ ಎಲ್ಲ ಮಾಡ್ತೇವೆ ಹಾಗೆ ಅದನ್ನು ನಾವು ಅದರಲ್ಲಿ ಕೆಲವೆಲ್ಲ ಈ ವಸ್ತುಗಳನ್ನು ಹಾಕದೆ ಅದನ್ನು ಉಪವಾಸದ ಟೈಮ್ನಲ್ಲಿ ಸಹ ಯೂಸ್ ಮಾಡ್ಬೋದು. ಉಪವಾಸಕ್ಕೆಲ್ಲ ಸಾಬುದಾನ ಜಾಸ್ತಿ ಯೂಸ್ ಮಾಡ್ತಾರೆ. ಬಟ್ ನಾನೀಗ ಮಾಡೋದ್ರಲ್ಲಿ ಶುಂಠಿ ಎಲ್ಲ ಸ್ವಲ್ಪ ಹಾಕ್ತಾ ಇದ್ದೇನೆ. ಅದು ಹಾಕದೆಯೂ ಸಹ ಮಾಡ್ಬೋದು, ಅದನ್ನು ನಾನು ಮಾಡುವಾಗ ಹೇಳ್ತೇನೆ ಏನಂತ. ಅದರಿಂದ ಒಂದು ಉಪ್ಪು ಕರಿ ಸಾಬುದಾನದ ಏನು ಸಜ್ಜಿಗೆ ಅಂತ ಹೇಳ್ಬೋದು, ಸಜ್ಜಿಗೆ ಉಪ್ಪುಕರಿ ಅಂತಲೇ ಹೇಳ್ಬೋದು. ಓಕೆ, ಸಾಬುದಾನದ ಉಪ್ಪು ಕರಿ ಅಲ್ಲ, ಸಾಗು ಉಂಟಲ್ಲ, ಸಾಗು ಪಾಯಸ ಮಾಡುವಂತ ಸಾಗು ಉಂಟಲ್ಲ, ಅದರ ಉಪ್ಪು ಕರಿ ಅಲ್ಲ. ಓಕೆ, ನೆಕ್ಸ್ಟ್ ಅದರ ನಂತರ ಒಂದು ಗ್ರೇಪ್ಸಿನಿಂದ ಒಂದು ಗೊಜ್ಜು ಮಾಡ್ತಾ ಇದ್ದೇನೆ. ಗ್ರೇಪ್ಸ್, ಈಗ ಗ್ರೇಪ್ಸ್ ಸೀಸನ್, ತುಂಬಾ ಗ್ರೇಪ್ಸ್ ಸಿಗ್ತದೆ, ಅದರಿಂದ ಗೊಜ್ಜು ಮಾಡೋದು. ಗೊಜ್ಜು, ಸಿಂಪಲ್ ಗೊಜ್ಜು, ಅದರಲ್ಲಿ ಊಟಕ್ಕೂ ಯೂಸ್ ಮಾಡ್ಬೋದು, ಅದರ ಚಪಾತಿಯಲ್ಲಿ ಯೂಸ್ ಮಾಡ್ಬೋದು. ಓಕೆ, ಚೆನ್ನಾಗಿರುತ್ತೆ ಅಂತ ಅನಿಸ್ತಲ್ಲ. ಹಾಗಾದ್ರೆ ಎರಡನ್ನು ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗಲ್ಲ. ಓಕೆ ಎಸ್ ಮ್ಯಾಮ್, ನಾವೀಗ ಸಾಬುದಾನದ ಪಾಲಕ್ ಸಾಬುದಾನ ಅಲ್ಲ. ಓಕೆ, ಅದರಿಂದ ಏನು ನಮ್ಮನೆ ಉಪ್ಪು ಕರಿ ಅಲ್ಲ. ಓಕೆ, ಫಸ್ಟ್ ಎಂತ ಮಾಡುವ ಈಗ? ಆದರೆ ಈಗ ಈ ಪಾಲಕ್ಕನ್ನು ನಾನು ತುಂಬ ಪಾಲಕ್ ತಗೊಳ್ಳಿಲ್ಲ, ಸಾಧಾರಣ ಒಂದು ಕಟ್ಟಲ್ಲಿ ಅರ್ಧ ಕಟ್ಟಷ್ಟು ತಗೊಂಡಿದ್ದೇನೆ. ಅದಕ್ಕೆ ಮಿಕ್ಸಿ ಬೇಕು. ಇದಕ್ಕೆ 2 ಮೆಣಸಿನಕಾಯಿ, ಕಾಯಿ ಮೆಣಸು ಹಾಕಿ ಇದನ್ನು ಹಾಕಿ ನಾರ್ಮಲ್ ಪಾಲಕ್ ಚೆಂದ ಮಾಡಿ ತೊಳೆದು, ಅದ್ರ ತುಂಬ ಮಣ್ಣಿರ್ತದೆ, ನಾವು ಚೆನ್ನಾಗಿ ತೊಳಿಬೇಕು. ಅದನ್ನು ತೊಳೆದು ಇದನ್ನೀಗ ಚೂರು ನೀರು ಹಾಕಬೇಕಲ್ಲ, ಮತ್ತೆ ಒಂದು ತುಂಡು ಶುಂಠಿ. ಸಾಕ ನೀರು ಹಾಕ್ಬೇಕು ನೋಡು, ಅದರಲ್ಲಿ ನೀರು ಬಿಡ್ತದೆ. ಮತ್ತೆ ಒಂದು ತುಂಡು ಶುಂಠಿ ಹಾಕಿದ್ದೇನೆ, ಒಂದು ತುಂಡು ಹಾಕಿ ಗ್ರೈಂಡ್ ಮಾಡಿಕೊಡಿ. ಚಟ್ನಿ ತರ ಆಗಿದೆಲ್ಲ. ನನಗೆ ಒಂದು ಇದರಲ್ಲಿ ಶಿಫ್ಟ್ ಮಾಡಿಕೊಳ್ಳೋಣ. ನೀರು ಜಾಸ್ತಿ ಆಗಿದೆ? ಇಲ್ಲ, ಅದಕ್ಕೆ ಸ್ವಲ್ಪ ಹಾಕಿದ್ದು ನಾವು. ಹೌದೌದು, ಶುಂಠಿ, ಪಾಲಕ್ ಮತ್ತೆ ಕಾಯಿ ಮೆಣಸು ಅಲ್ಲ, ಮೂರನ್ನು ಹಾಕಿ. ಓಕೆ, ನೆಕ್ಸ್ಟ್ ಒಂದು ಬಾಣಲೆ ಇಡು. ನೆಕ್ಸ್ಟ್ ಬಾಣಲಲ್ಲ, ಬಾಣಲಂತೂ ರೆಡಿ ಇದೆ. ಒಲೆ ಉರಿಸಬೇಕಲ್ಲ. ಆಯಿಲ್ ಹಾಕ್ಬೇಕಾ ಸ್ವಲ್ಪನಾ? ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಎಷ್ಟು? ಒಗ್ಗರಣೆ ಟೈಪ್. ಸ್ವಲ್ಪ ಬಿಸಿ ಆಗಲಿ. ಓಕೆ,
ಬಿಸಿಯಾದ ನಂತರ ಅದಕ್ಕೆ ನಾವು ಮಿಕ್ಸ್ ಮಾಡಿದ್ದನ್ನು ಹಾಕುವುದಾ ಫಸ್ಟಿಗೆ? ಅಲ್ಲ, ಈಗ ನಾವು ಒಗ್ಗರಣೆ ಇಡೋದು. ಓಕೆ ಓಕೆ. ಸ್ವಲ್ಪ ಸಾಸಿವೆ, ಹಾಂ ಹಾಂ. ಒಗ್ಗರಣೆಗೆ ಏನೆಲ್ಲ ಬೇಕು ಅದೆಲ್ಲ ಹಾಕಿ. ಸಾಸಿವೆ, ಕರಿಬೇವಿನ ಸೊಪ್ಪು. ಓಕೆ. ಕರಿಬೇವಿನ ಸೊಪ್ಪನ್ನು ಆ ಥರ ಕಟ್ ಮಾಡಿ ಹಾಕಿದರೆ ಟೇಸ್ಟ್ ಜಾಸ್ತಿ, ಪರಿಮಳ ಜಾಸ್ತಿ ಇರುತ್ತೆ. ಆಮೇಲೆ ಸ್ವಲ್ಪ ಸಿಡ್ದಾದಾಗ ಇದು ಕಡಲೆಬೇಳೆ ಅಲ್ಲ, ಸ್ವಲ್ಪ ಕಡಲೆಬೇಳೆ. ನಾವು ಉದ್ದಿನ ಬೇಳೆನೂ ಹಾಕೊಳ್ಬಹುದು ಬೇಕಿದ್ರೆ, ಅದು ಸಹ ನಮ್ಮನೆ ಒಳ್ಳೆ ಪರಿಮಳ ಕೊಡ್ತದೆ. ನಾನು ಕಡಲೆಬೇಳೆ ಹಾಕಿದ್ದೇನೆ. ಇದಕ್ಕೆ ಇದು ತೆಂಗಿನ ತುರಿ ಆ ಥರ ಏನು ಹಾಕಲಿಕ್ಕಿಲ್ಲ? ಇದು ಇವತ್ತು ತೆಂಗಿನಕಾಯಿ ಯೂಸ್ ಮಾಡದೆ ಮಾಡುವಂತ ಮಾಡಿದಲ್ಲ. ಓಕೆ. ಯೂಶುವಲಿ ನಾನು ಸ್ವಲ್ಪ ತೆಂಗಿನಕಾಯಿ ತುಂಬಾ ಯೂಸ್ ಆಗ್ತದಲ್ಲ, ಈ ಸಾಗುದನಕ್ಕೆ ಹಾಕಬೇಕು ಅಂತಿಲ್ಲ? ಇಲ್ಲ. ಈಗ ಆನಿಯನ್ ಒಂದು ಈರುಳ್ಳಿ ಅಲ್ಲ? ಓಕೆ. ಕಮ್ಮಿ ಇಡ್ಲಾ? ಯಾವಾಗಲೂ ನೀರುಳ್ಳಿ ಸ್ವಲ್ಪ ಬೇಗ ಬೇಯಬೇಕಂತಂದ್ರೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಬೇಕಂತ, ಹಾಗೆ ನಾನು ಮೊದಲಿಗೆ ಉಪ್ಪು ಹಾಕೊಳ್ತಿದ್ದೇನೆ ಸ್ವಲ್ಪ. ಉಪ್ಪಿಗೆ ಹಾಗೂ ಒಂದು ಶಕ್ತಿ ಇದೆಯಲ್ಲ, ನಾನಂದ್ರೆ ಬಾಯಿಗೆ ರುಚಿ ಮಾತ್ರ ಅಲ್ಲ, ಅದು ಈರುಳ್ಳಿ ಬೇಗ ಬೇಯಬೇಕಾದ್ರೆ ಉಪ್ಪು ಹಾಕ್ಬೇಕಲ್ಲ? ಹೌದು, ಬೇಗ ಬಾಡಿ ಹೋಗ್ತದೆ ಅಂತ. ಈಗ ಈ ನಾವು ಮಿಕ್ಸ್ ಮಾಡಿದಂತಹ ಮಸಾಲೆಯನ್ನು ಇದೊಂಥರ ಗ್ರೇವಿ ಟೈಪ್ ಬರುತ್ತಲ್ಲ? ಗ್ರೇವಿ ಅಂತ ಹೇಳುದಿಲ್ಲ, ಈಗ ನೋಡಿ ಡ್ರೈ ಆಗ್ತದೆ, ಅದು ಗ್ರೇವಿ ಬರುದಿಲ್ಲ. ಇದು ಗ್ರೇವಿ ಅಲ್ಲ, ಇದು ಪದಾರ್ಥ ಅಂತ ಅಲ್ಲ. ಅದೇ ಅದೇ, ಹೀಗೆ ತಿನ್ನಲಿಕ್ಕೆ ಸಜ್ಜಿಗೆ ಟೈಪ್. ಸಜ್ಜಿಗೆ ಅವಲಕ್ಕಿ ಎಲ್ಲ ಇದ್ದಾಗೆ ಸ್ಪೆಷಲ್ ಆಗಿ ಇದನ್ನು ಕೂಡ ಮಾಡೋದು. ಇದೀಗ ಹಸಿ ವಾಸನೆ ಹೋಗುವ ತನಕ ನಾವು ಸ್ವಲ್ಪ ಈ ಪಾಲಕ್ಕಿಗೆ ಒಂದು ಹಸಿ ವಾಸನೆ ಉಂಟಲ್ಲ, ಬಟ್ ಪಾಲಕ್ ರಿಚ್ ಇನ್ ಹೆಮೋಗ್ಲೋಬಿನ್ ಕಮ್ಮಿ ಇದ್ದವರು ಅದಕ್ಕೆಲ್ಲ ತಿಂದ್ರೆ ಭಾರಿ ಒಳ್ಳೇದು, ಆರೋಗ್ಯಕ್ಕೆ ಉತ್ತಮವಾದ ಒಂದು ಗ್ರೀನ್ಸ್ ಯಾವಾಗ್ಲೂ ಆರೋಗ್ಯಕ್ಕೆ ಉತ್ತಮವೇ ಅಲ್ಲ. ಸ್ವಲ್ಪ ನಾನು ಇದರೊಟ್ಟಿಗೆ ಹಿಂಗ ಹಾಕ್ತಾ ಇದ್ದೇನೆ. ಹಿಂಗ. ಓಕೆ. ಅದು ಇದಕ್ಕೆ ಅಲ್ಲ, ಹಿಂಗಿನ ಹೊಡಿಯಾ? ಹಿಂಗಿನ ಹುಡಿ. ಓಕೆ. ಹಿಂಗಿನ ಹೊಡಿ ಅಂತೇಳಿ ಸಿಗುತ್ತಲ್ಲ? ಹಿಂಗಿನ ಹುಡಿ ಸಿಗ್ತದೆ, ಹಿಂಗ ಗಟ್ಟಿ ಹಿಂಗು ಸಿಗ್ತದೆ. ಹೌದು. ಇದು ಪರಿಮಳಕ್ಕೆಲ್ಲ ತುಂಬ ಒಳ್ಳೆಯದಲ್ಲ? ಇದು ನಾನು ಸಾಧಾರಣ ಒಂದು 4 ಗಂಟೆ 3 ಗಂಟೆ 4 ಗಂಟೆ ನೆನೆಸಿಟ್ಟಂತಹ ಸಾಬುದಾನ. ಓಕೆ. ಸೊ ಇದನ್ನೀಗ ಹಾಕೊಳ್ಳೋಣ ಇದಕ್ಕೆ. ಈಗ ನಮ್ದು ಫೈನಲ್ ಟಚ್ ಅಂತ ಹೇಳ್ಬೋದಲ್ಲ? ಹೌದು, ಸುಲಭ ಈಸಿ ಆಗುವಂತ. ಹೌದು, ಈಸಿ ಅಂತಲ್ಲ, ನಮಗೆ ನಾರ್ಮಲ್ ಈಗ ಏನು ಸಜ್ಜಿಗೆ ಇದೆಲ್ಲ ತಿನ್ನೋದಕ್ಕಿಂತ ಈ ಥರ ಮಾಡಿದರೆ ಸೇಮ್ ಅದೇ ಕೆಲಸ ಅಷ್ಟೇ ಇರುತ್ತೆ. ಕೆಲಸ ಅಷ್ಟೇ. ಅದೇ ನೀವು ಇದನ್ನ ಹೇಳ್ತಿದ್ರಿ, ನಾವು ಏನು ಉಪವಾಸ ಟೈಮಿಗೆಲ್ಲ ಬಳಸ್ತೇವೆ. ಉಪವಾಸಕ್ಕೆಲ್ಲ ಯೂಸ್ ಮಾಡೋದಾದ್ರೆ ನಾವು ಆನಿಯನ್ ಯೂಸ್ ಮಾಡಬಾರ್ದು, ಶುಂಠಿ ಅದೆಲ್ಲ ಹಾಕದೆ ಖಾಲಿ ಈ ಗ್ರೀನ್ ಪಾಲಕ್ ಪ್ಲಸ್ ಇದು ಎಂತ ಮೆಣಸನ್ನು ಇದು ಮಾಡಿ ಅಲ್ಲಿಗೆ ಮಸಾಲೆ ಹಾಕಿ ಒಗ್ಗರಣೆ ಟೈಪ್ ಮಾಡಿ ಯಾವುದು ಉಪವಾಸಕ್ಕೆ ವರ್ಜ್ಯ ಆಗ್ತದಲ್ಲ ಅದನ್ನು ಯೂಸ್ ಮಾಡಬಾರ್ದು. ಹಾಗೆ ಮಾಡಿ ಈಗ ಚೂರು ಉಪ್ಪು ಹಾಕೊಳ್ತೇನೆ ನಾನು. ಆಗ ಹಾಕೊಂಡಿದ್ದೇನೆ. ಈರುಳ್ಳಿಗೆ ಬೇಗ ಬೇಯಲಿ ಅಂತೇಳಿ ಹಾಕಿದ್ದೇನೆ. ಸ್ವಲ್ಪ ಹಾಕ್ತಾ ಇದ್ದೇನೆ. ಸ್ವಲ್ಪ ಲಿಂಬೆ ಹಣ್ಣನ್ನು ಹಿಂಡ್ತೇನೆ ಈಗ. ಬೀಜ ಒಂದು ಬೀಳ್ಬಾರ್ದು. ಚೂರು ಸಿಮ್ಮಲ್ಲಿ ಒಂದು 2 ನಿಮಿಷ ಮುಚ್ಚಿಡು. ಓಕೆ. ಬೇಕಲ್ಲ ನೋಡುವ, ಡ್ರೈ ಆಗ್ಬೇಕು. ಆಕ್ಚುಲಿ ಸ್ವಲ್ಪ ಲೈಟ್ ಇದರಲ್ಲಿ ಬೆಂಕಿಯಲ್ಲಿ ಉಡಿಸ್ಬೇಕಲ್ಲ. ಓಕೆ. 1-2 ಸತಿ ಸೌಟ್ ಹಾಕ್ಬೇಕಲ್ಲ ನೋಡುವಲ್ಲಿ. ಮತ್ತೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರಿಸೋದು. ಕೊತ್ತಂಬರಿ ಸೊಪ್ಪು ಒಂದು ಉದುರಿಸಿದ್ರೆ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತಲ್ಲ, ಫ್ಲೇವರ್ ಒಂದು ಬರ್ತದೆ. ಹೌದು. ಈಗ ಫೈನಲ್ ಸಾಗುದನ ಕರಿ ರೆಡಿ ಆಗಿದೆಲ್ಲ. ನಾವು ಕತ್ತಲೆಗೆಲ್ಲ ಸಾಗುದನ ನೀರಿಗೆ ಹಾಕಿಟ್ರೆ ಬೆಳಿಗ್ಗೆ ತಿಂಡಿಗೆಲ್ಲ ಮಾಡ್ಬೋದಲ್ಲ. ಅಥವಾ ನಾವು ಬೆಳಿಗ್ಗೆ ಒಂದು 6 ಗಂಟೆಗೆ ಎದ್ದರೆ ಕೂಡಲೇ ಮಾಡಿಟ್ಟು ಒಂದು 9 ಗಂಟೆ 8 ಗಂಟೆಗೆ 2 ಗಂಟೆ ಸಾಕು ನೆನೆಸಿಟ್ರೆ. ಹೌದು. ಈಗ ಇದು ರೆಡಿ ಆಗಿದೆ. ಸರ್ವ್ ಮಾಡುವಲ್ಲ. ಓಕೆ. ಹಾಗಾದ್ರೆ ಇದಾಗಿದೆಲ್ಲ, ಆಫ್ ಮಾಡೋದಲ್ಲ. ಈಗ
ಸರ್ವ್ ಮಾಡುವಲ್ಲ. ಓಕೆ, ಸಾಗುದಾನದ ಕರಿ ರೆಡಿ ಆಗಿದೆ. ನೀವಂತೂ ಮನೆಯಲ್ಲೆಲ್ಲ ಇದನ್ನೆಲ್ಲ ಜಾಸ್ತಿ ಟ್ರೈ ಮಾಡ್ತೀರಾ? ಮಾಡ್ತೇನೆ ಅಪರೂಪಕ್ಕೊಮ್ಮೆ. ಯಾವಾಗಲೂ ಒಂದೇ ತರದ ಡಿಶ್ ಅನ್ನು ತಿನ್ನೋದಕ್ಕೆ. ಈ ತರ ಸಾಗುದಾನ ಎಲ್ಲ ರೆಡಿ ಇದ್ರೆ ಹೌದು, ಬೇಗ ಬೇಗ ಮಾಡ್ಬೋದು. ನಾನು ಹೆಚ್ಚಾಗಿ ಮಕ್ಕಳೆಲ್ಲ ಬಂದ್ರೆ ಏನಾದ್ರೂ ಅವರಿಗೆ ಒಂದೇ ತರದ್ದು ಒಳ್ಳೇದಾಗುದಿಲ್ಲ ಅಲ್ಲ, ಅದನ್ನ ಮಾಡುದು. ಓಕೆ, ಸೊ ಪಾಲಕ್ ಸಾಬುದಾನ ಓಕೆ, ರೆಡಿ. ಟೇಸ್ಟ್ ಮಾಡಿ ನೋಡಿ ಹೇಳಿ. ಓಕೆ, ಪಾಲಕ್ ಸಾಗುದಾನ, ಪಾಲಕ್ ಅಂತೂ ಹೇಗೂ ಎಲ್ಲ ಕಡೆ ಸಿಗುತ್ತೆ, ಸಾಗುದಾನ ಅಂತೂ ಹೇಗೂ ಸಿಗುತ್ತೆ. ಅದು ಎರಡು ರೆಡಿ ಇದ್ರೆ ನೆನೆಸಾಕಿಟ್ರೆ 5-10 ನಿಮಿಷದಲ್ಲಿ ಪಾಲಕ್ ಸಾಗುದಾನ ರೆಡಿ, ಕರಿ ರೆಡಿ ಆಗುತ್ತಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್, ಧನ್ಯಲತಾ ಮ್ಯಾಮ್ ಪಾಲಕ್ ಸಾಗುದಾನದ ಉಪ್ಪು ಕರಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ, ಯಾಕಂತ ಹೇಳಿದರೆ ಘಮ ಘಮ ಹೊಡಿತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಪಾಲಕ್ ಸಾಬಕ್ಕಿ ಉಪ್ಕರಿ ತಯಾರಿಸುವ ವಿಧಾನ. ಮೊದಲು ಪಾಲಕ್ ಸೊಪ್ಪಿಗೆ ಹಸಿಮೆಣಸು, ಸ್ವಲ್ಪ ನೀರು, ಶುಂಠಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಕರಿಬೇವು, ಕಡಲೆಬೇಳೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿದ ಮಸಾಲೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯುತ್ತಾ ಬೇಯಿಸಿ. ಮಸಾಲೆ ಸ್ವಲ್ಪ ಬೆಂದ ನಂತರ ಹಿಂಗು, 3-4 ಗಂಟೆಗಳ ಕಾಲ ನೆನೆಸಿದ ಸಾಬಕ್ಕಿ ಸೇರಿಸಿ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ ಹಾಕಿ 1-2 ನಿಮಿಷ ಬೇಯಿಸಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಪಾಲಕ್ ಸಾಬಕ್ಕಿ ಉಪ್ಕರಿ. ಓಕೆ, ಪಾಲಕ್ ಸಾಗುದಾನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಎಲ್ಲ ರೆಡಿ ಇದ್ದರೆ ಮನೆಯಲ್ಲಿ ಒಂದು 5-10 ನಿಮಿಷದಲ್ಲಿ ರೆಡಿ ಆಗ್ತದೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅಡೋ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಲ್, ಕ್ಯಾಲ್ಸಿ ಬ್ರೆಡ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಟೋಸ್ಟ್, ಮಿಕಾಯ್ ಹೋಮ್ ಅಪ್ಲೈಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರಾಯಣ್ ಸಾವರ್ ಡ್ರೈಲಿ ಬೆಡ್ ಅವರ್ ಡೈಲಿ ಫುಡ್. ಎಸ್, ಧನ್ಯಲತಾ ಮ್ಯಾಮ್ ಆವಾಗಲೇ ಸಾಗುದಾನದ ಉಪ್ಪು ಕರಿಯನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಎಸ್ ಮ್ಯಾಮ್, ಇವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರು ನೀವು? ಈಗ ಒಂದು ಗ್ರೇಪ್ಸಿನಿಂದ ಗೊಜ್ಜು ಮಾಡುವ. ಓಕೆ, ದ್ರಾಕ್ಷಿಯ ಗೊಜ್ಜು ಅಲ್ಲ ಇದು? ಬಹಳ ಚೆನ್ನಾಗಿರ್ಬೋದು ಅಂತ. ಈಗ ದ್ರಾಕ್ಷಿ ಅದು ಜ್ಯೂಸ್ ಅದೆಲ್ಲ ಕುಡಿತೀವಿ. ಈಗ ದ್ರಾಕ್ಷಿ ಸೀಸನ್, ಗ್ರೀನ್ ದ್ರಾಕ್ಷಿ ಅಲ್ಲಿ ಇಟ್ಟುಕೊಂಡು ಸಣ್ಣ ಸಣ್ಣ ಇದ್ರಲ್ಲಿ ವ್ಯಾನ್ಗಳು ತುಂಬಾ ಮಾಡ್ತಾರೆ. ಹೌದು, ಕಡಿಮೆ ಕೂಡ ಸಿಗುತ್ತೆ ಈ ಟೈಮ್, ಜಾಸ್ತಿ ತಗೊಳ್ಬೋದಲ್ಲ. ಓಕೆ, ಅದರಿಂದ ಇದು ಏನು ಗೊಜ್ಜು ಅಲ್ಲ, ಅದು ಅನ್ನಕ್ಕೆ ಯೂಸ್ ಮಾಡ್ಬೋದು, ಚಪಾತಿಗೆ ಯೂಸ್ ಮಾಡ್ಬೋದು. ಇದ್ದಾಗ ಈಗ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಹಾಗೆ ತಿಂತಾರೆ. ಖಾಲಿ ಮಾಡಿ ನೀವು ರೆಡಿ ಮಾಡಿಟ್ರೆ ಖಾಲಿ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಆದ್ರೆ ಈ ದ್ರಾಕ್ಷಿಯನ್ನು ಮಾತ್ರ ಸ್ವಲ್ಪ ಹೊತ್ತು ಉಪ್ಪು ನೀರಿನಲ್ಲಿ ಹಾಕಿಟ್ಟು ಕ್ಲೀನ್ ಮಾಡಬೇಕು. ಯಾಕೆ ಹೇಳಿದ್ರೆ ಅದರಲ್ಲಿ ತುಂಬಾ ಈಗ ಪೆಸ್ಟಿಸೈಡ್ಸ್ ಹಾಕಿ ಬೆಳೆಸ್ತಾ ಇರೋದನ್ನು, ಅದರಿಂದಾಗಿ ಒಂದು ಉಪ್ಪು ನೀರಿನಲ್ಲಿ ಹಾಕಿ ಒಂದು 2 ಗಂಟೆಗಳ ಇಟ್ಕೊಳ್ಬೇಕು. ಮತ್ತೆ ಇದ್ರೆ ಎಲ್ಲ ಇದ್ರೆ ಹಾಗೆ ದ್ರಾಕ್ಷಿಗೆ ಹಾಗೆ ಉಂಟಲ್ಲ, ಉಪ್ಪು ನೀರೆಲ್ಲ ಹಾಕಿ ಮಾಡಿ. ಓಕೆ, ಫಸ್ಟ್ ಎಂತ ಮಾಡುವ? ಈಗ ಒಂದು ತವಾ ಇಟ್ಕೊಳ್ಳೋಣ. ತವ ಅಂತೂ ನಾನು ರೆಡಿ ಮಾಡಿಟ್ಟಿದ್ದೇನೆ. ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಆಯಿಲ್ ಅಲ್ಲ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇದಕ್ಕೆ ತುಪ್ಪ ಹಾಕೊಂಡ್ರೆ ಆಕ್ಚುಲಿ ತುಂಬಾ ಒಳ್ಳೆಯದು. ಸಾಕು, ಸ್ವಲ್ಪ ಆಯಿಲ್. ಓಕೆ ಮ್ಯಾಮ್, ಇದೆಲ್ಲ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಅಂತ ಹೇಳ್ತಿದ್ರು. ಹೌದು, ಮಕ್ಕಳಿಗೆ. ನಿಮ್ಮ ಮನೆಯಲ್ಲಿ ಮಕ್ಕಳು ಇದ್ದಾರಾ? ಎಷ್ಟು ಜನ ಇದ್ದಾರೆ? ಹೀಗೆ ನನ್ನ ಮಕ್ಕಳೆಲ್ಲ ದೊಡ್ಡದಾಗಿದ್ದಾರೆ. ಸಣ್ಣ ಮಕ್ಕಳಿಗೆ ಇಷ್ಟ ಆಗ್ಬೋದು, ದೊಡ್ಡವರು ತಿನ್ಬೋದೇನು ಅಲ್ವಾ? ಹೌದು. ಏನ್ ಮಾಡ್ತಾ ಇದ್ದಾರೆ ಮಕ್ಕಳು? ಮಕ್ಕಳು ಬೇರೆ ಜರ್ಮನಿಯಲ್ಲಿದ್ದಾರೆ, ಇಬ್ಬರು ಮಕ್ಕಳು ಸಹ. ಹೌದಾ? ದೊಡ್ಡದು ಕೆಲಸಕ್ಕೆ ಹೋಗಿದ್ದಾರೆ, ಮದುವೆ ಆದ ಪುಳ್ಳಿಗಳು ಉಂಟು ನನಗೆ. ಪುಳ್ಳಿಗಳಿದ್ದಾರಲ್ಲ, ಹಾಗೆ ಅವರೆಲ್ಲ ಮನೆಗೆ ಬಂದಾಗ ಈ ತರ ಸ್ಪೆಷಲ್ ಎಲ್ಲ ಡಿಶ್ ಮಾಡಿ ಕೊಡ್ತೀರಲ್ಲ, ಹಾಗೆ. ನನ್ನ ಪುಳ್ಳಿಗೆ ಇದು ಬಹಳ ಇಷ್ಟವಾದದ್ದು. ಹೌದಾ? ನಿಮ್ಮ ಕೈ ರುಚಿ ಮಾಡುದಾ? ಅಲ್ಲ, ಈ ಗ್ರೇಪ್ಸ್ ನಿಂದ ಮಾಡಿದಂತ. ಚೆನ್ನಾಗಿರುತ್ತೆ. ಹಾಗಾದ್ರೆ ನೀವು ಇದನ್ನ ಒಂದು ಅವರಿಗೆ ಫೋಟೋ ಕಳಿಸಿ, ಈಗ ಈ ತರ ಮಾಡಿದೆ ಅಂತ. ಓಕೆ, ಈಗ ಸಾಸಿವೆ ಹಾಕಿದೆ. ಈಗ ಕರಿಬೇವು
ಸ್ವಲ್ಪ ಹಾಕೋಣ. ಸ್ವಲ್ಪ ಈಗ ನಾನು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಮಾಡುವಾಗ ಈ ಮೆಣಸೆಲ್ಲ ಹಾಕುದಿಲ್ಲ. ಇದು ಸಣ್ಣ ಮಕ್ಕಳಿಗೆ ಹಾಕುವುದು ಬೇಡ. ನಾವು ದೊಡ್ಡವರಿಗೆ ಬೇಕಿದೆ ಈ ಗೊಜ್ಜು ಮಾಡುವಾಗ ಈ ಸ್ವಲ್ಪ ಕಾಯಿ ಮೆಣಸು ಅಥವಾ ನಾವು ಮೆಣಸಿನ ಹುಡಿಯು ಸ್ವಲ್ಪ ಹಾಕಬಹುದು, ಸ್ವಲ್ಪ ಹೆಚ್ಚಲ್ಲ. ಯಾಕೆಳಿದ್ರೆ ಅಂದ್ರೆ ದ್ರಾಕ್ಷಿಯ ಸ್ವೀಟ್ ಜೊತೆ ಒಂದು ಚೂರು ಖಾರ ಇರಲಿ. ಹೌದು, ಕರೆಕ್ಟ್. ಒಂದು ಸೌಟ್ ಕೊಡಿ. ಈಗ ಏನಿಲ್ಲ, ಇದು ಬಾರಿ ಈಸಿಯೆಸ್ಟ್. ಇನ್ನು ಸೀದಾ ದ್ರಾಕ್ಷಿಯನ್ನು ಇದಕ್ಕೆ ಹಾಕೋದು. ಉಪ್ಪು ನೀರಲ್ಲಿ ಒಂದು 2 ಗಂಟೆ ಹೌದು ಬೆರೆಸಿದಂತ ದ್ರಾಕ್ಷಿ ಹಾಕೋದು. ಸ್ವಲ್ಪ ಉಪ್ಪು ಹಾಕೊಳ್ಳೋದು. ಆಲ್ರೆಡಿ ನಾವು ಉಪ್ಪು ನೀರಲ್ಲೇ ಮಾಡಿದ್ದೇವೆ, ಬಟ್ ಅದನ್ನು ರುಚಿಗೆ ಬೇಕಾಗಿ ಉಪ್ಪು ಹಾಕೊಳ್ಳೋದು. ಸ್ವಲ್ಪ ತಿರುಗಿಸೋದು. ಈಗ ನಾನಿವತ್ತು ಇದಕ್ಕೆ ಒರೆಗಾನೋ ಪೌಡರ್ ಅಂತ ಹರ್ಬ್ ಉಂಟಲ್ಲ, ಒರಿಗಾನೋ ಬರ್ತದಲ್ಲ, ಈ ನಮ್ಮ ನಾರ್ಮಲ್ ಆಗಿ ಸಿಗುತ್ತೆ ಎಲ್ಲ ನಾರ್ಮಲ್ ಆಗಿ ಹರ್ಬ್, ಇದನ್ನ ಹರ್ಬ್ ಹೌದು ಹೌದು, ಇದನ್ನು ಹಾಕ್ತಿದ್ದೇನೆ. ಯಾರ ಹತ್ರ ಇದು ಇಲ್ಲ ಅವರಿಗೆ ನಾನೊಂದು ಇದು ಹೇಳ್ತೇನೆ, ಏನಂದ್ರೆ ಸ್ವಲ್ಪ ಮೆಂತೆ, ಸ್ವಲ್ಪ ಸಾಸಿವೆ, ಮತ್ತೆ 2 ಒಣಮೆಣಸು, ಅದನ್ನು ಸ್ವಲ್ಪ ಕುಟ್ಟಿ ಪೌಡರ್ ಮಾಡಿಕೊಂಡು ಅದನ್ನು ಹಾಕ್ಬಹುದು. ಮೆಂತೆ, ಸಾಸಿವೆ ಮತ್ತು ಒಣಮೆಣಸು. ಸ್ವಲ್ಪ ಒಂದು ಚಿಟಿಕೆಯಷ್ಟು ಮೆಂತೆ, ಚಿಟಿಕೆ, ಒಂದು ಚಿಟಿಕೆಯಷ್ಟು ಸಾಸಿವೆ, ಮತ್ತೆ 2 ಒಣಮೆಣಸು ಹಾಕಿ ಅದನ್ನು ಕುಟ್ಟಿಕೊಳ್ಬೇಕು. ಇದರಲ್ಲಿ ಕುಟ್ಟಣಿಗೆ ಕುಟ್ಟಿ ಮಾಡಬಹುದು. ಅದನ್ನು ಹಾಕಿ ಸ್ವಲ್ಪ ನೀರು ಹಾಕೊಂಡು ಮುಚ್ಚಿಡುವ. ನಾವು ಒಂದು ಚೂರು, ಅದು ಚೂರು ಎಷ್ಟು, ಒಂದು ಅರ್ಧ ಗ್ಲಾಸ್? ಅರ್ಧ ಬೇಡ, ಒಂದು 1/4 ಗ್ಲಾಸ್ನಷ್ಟು ಸಾಕು. ಸಾಕು, ಇನ್ನು ಮುಚ್ಚಿ. ಓಕೆ ಮ್ಯಾಮ್, ಹೇಳಿ, ನೀವು ಈಗ ಮಕ್ಕಳೆಲ್ಲ ಜರ್ಮನಿಯಲ್ಲಿ ಇದ್ದೀರಿ ಅಂತ ಹೇಳಿದ್ರಿ, ನೀವು ಯಾವಾಗಾದ್ರೂ ಜರ್ಮನಿ ಹತ್ರ ಹೋಗಿದ್ರಾ? ಹೌದು, ನಾನು ಹೋಗಿ ಬಂದೆ. ಈಗ ಹೋಗ್ಲಿಕ್ಕೆ ಇದ್ದೇನೆ ಪುನಃ. ಹೌದಾ? ನಾನು ನನ್ನ ಮಗಳದ್ದು ಡೆಲಿವರಿ ಆದಲ್ಲಿ ಜರ್ಮನಿ ಆಗ ಹೋಗಿದ್ದೇನೆ. ಲಾಸ್ಟ್ ಇಯರ್ ನಾನು ಇಷ್ಟೊತ್ತಿಗೆ ರೆಡಿ ಆಗ್ತದೆ ಹೋಗ್ಲಿಕ್ಕೆ, ಮೇ ಏಪ್ರಿಲ್ ಅಲ್ಲಿ ಹೋದದ್ದು. ಹೇಗೆ ಅಲ್ಲಿನ ವಾತಾವರಣ ಎಲ್ಲ ಹೇಗೆ, ಅಲ್ಲಿನ ಫುಡ್ ಎಲ್ಲ ಹೇಗಿರುತ್ತೆ? ಅಲ್ಲಿ ಫುಡ್ ನಮ್ಮ ಫುಡ್ ಅಲ್ಲವಲ್ಲ, ತುಂಬಾ ಚಳಿ ಅಂತ ಪ್ರದೇಶ ಅಲ್ವಾ ಅವರದ್ದು. ಅದೇ ಅವರ ಫುಡ್ಡೇ ಬೇರೆ. ಬಟ್ ನಾವು ಏನು ನಮ್ಮ ಮನೆಗಳಲ್ಲಿ ನಮ್ಮ ಫುಡ್ಗಳನ್ನೇ ನಾವು ಮಾಡಿ ತಿಂತಿದ್ದೇವೆ. ನಮ್ಮದೆಲ್ಲ ಅದೆಲ್ಲ ಅಲ್ಲಿ ಇಂಡಿಯನ್ ಸ್ಟೋರ್ಸ್ ಉಂಟು, ಏನು ಬೇಕು ನಮ್ಗೆ ಸಿಗ್ತದೆ. ಏನು ಇಲ್ಲಿಂದ ಎಲ್ಲ ಹೋಗ್ತದೆ, ಕರಿಬೇವಿನಿಂದ ಹಿಡಿದು ನುಗ್ಗೆ ಸೊಪ್ಪಿನವರೆಗೂ ಸಿಗ್ತದೆ. ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗುವಾಗ ಮತ್ತೆ ಸ್ವಲ್ಪ ಅದು ಟೈಮ್ ತಗೊಳ್ತದೆ. ಅಷ್ಟು ಫ್ರೆಶ್ ಅಂತ ನಾನು ಹೇಳುದು, ಅದು ಫ್ರೆಶ್ ಇರ್ತದೆ. ಈ ನುಗ್ಗೆ ಸೊಪ್ಪನ್ನೆಲ್ಲ ಕಟ್ಟಲ್ಲಿ ಕಟ್ಟಿರ್ತಾರೆ, ಅದು ಚಂದ ಪ್ಯಾಕ್ ಮಾಡಿದ್ರೆ ಬೆಳಿಗ್ಗೆ ಈ ಕೇರಳದಿಂದ ಕೆಲವು ಕಡೆ ಅದಕ್ಕೆ ಪರ್ಟಿಕ್ಯುಲರ್ ಪ್ಲೇಸಸ್ ಉಂಟಂತೆ, ಅಕ್ಕಿ ಎಲ್ಲಿಂದ ದಾವಣಗೆರೆ ಅಲ್ಲಿಂದಲೇ ಹೋಗುದು. ಹಾಗೆ ಕೆಲವು ಕಡೆಯಿಂದ ಅದಕ್ಕೆ ಕೇರಳದಿಂದ ಕೆಲವು ಮೀನು ಅದೆಲ್ಲ ಹೋಗ್ತದೆ, ಎಲ್ಲ ಫಿಶ್ ಅದೆಲ್ಲ ಸಿಗ್ತದೆ. ಮತ್ತೆ ಫಿಶ್ ಒಂದು ಅಷ್ಟೊಂದು ಫ್ರೋಸನ್, ಅದು ನಮ್ಗೆ ಇಲ್ಲಿ ನಾವು ಇಲ್ಲಿ ಮಂಗಳೂರು ತಿಂದವರಿಗೆ ಅಲ್ಲಿ ಹಿಡಿಸಲ್ಲ. ಅದೇ ಒಂದು ಚಳಿ ನಮ್ಗೆ ಆ ಚಳಿಯ ವಾತಾವರಣ ಅಲ್ಲಿ ಸ್ವಲ್ಪ ಹೋಗಿ ಬರ್ಬೋದು ನನ್ನ ಪ್ರಕಾರ. ನನ್ಗೆ ನಾವೆಲ್ಲ ಇಲ್ಲಿ ತುಂಬಾ ಇದರಲ್ಲಿ ಇನ್ವಾಲ್ವ್ ಆಗಿದ್ದವರಿಗೆ ನಮ್ಗೆ ಅಲ್ಲಿ ಸ್ವಲ್ಪ ಬೋರ್ ಆಗ್ತದೆ. ಬಟ್ ಬೆಸ್ಟ್ ವರ್ಕ್ ಕಲ್ಚರ್ ಎಲ್ಲ ಅವರದ್ದು ತುಂಬಾ ಒಳ್ಳೇದು. ಜರ್ಮನಿ ಪ್ರಾಡಕ್ಟ್ ಎಲ್ಲ ತುಂಬಾ ಒಳ್ಳೆ ಇರುತ್ತಲ್ಲ. ಓಕೆ, ಅಲ್ಲಿ ಕಂಪನಿಯಲ್ಲಿ ವರ್ಕ್ ಮಾಡೋದಾ? ಆಯ್ತು, ಈಗ ಇದು 5 ನಿಮಿಷ ಕಳೆಯಿತು. ಓಕೆ, ಇವಾಗ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಇದೆ. ನೀರು ಕರೆಕ್ಟ್ ಆಗಿದೆಯಾ? ಜಾಸ್ತಿ ಇದೆ? ಸ್ವಲ್ಪ ಹೆಚ್ಚಾಯ್ತು, ಇದು ಸ್ವಲ್ಪ ಡ್ರೈ ಆಗಬೇಕು. ಓಕೆ, ನೀರು ಇನ್ನೂ ಸ್ವಲ್ಪ ಕಮ್ಮಿ, ಸ್ವಲ್ಪ ಗೊಜ್ಜು ಟೈಪಿನಲ್ಲೇ ಆಗಬೇಕಿದೆ. ಅದು ನಾವು ಆಲ್ರೆಡಿ ದ್ರಾಕ್ಷಿಯಲ್ಲಿ ನೀರು ಇರುವ ಕಾರಣ ಸ್ವಲ್ಪ ಹಾಕಿಬೇಕಲ್ಲ. ಅದಕ್ಕೆ ಆ ಮೆಥಡ್ನಲ್ಲಿ ನಮ್ಮ ಇಂಡಿಯನ್ ಸ್ಟೈಲಲ್ಲಿ ಮಾಡಿದರೆ ಉಂಟಲ್ಲ, ನಾನು ಹೇಳಿದೆಲ್ಲ, ಮೆಣಸು, ಮೆಂತೆ ಮತ್ತು ಸಾಸಿವೆ ಸ್ವಲ್ಪ, ಅದನ್ನು ತುಂಬಾ ಪುಡಿ ಅಲ್ಲ, ಒಂದು ಕುಟ್ಟಣಿಗೆ ಕುಟ್ಟಿ ಪುಡಿ ಮಾಡಿದಕ್ಕೆ ಹಾಕಿದ್ರೆ ಅದರ ಟೇಸ್ಟ್ ಅದೊಂದು ಬೇರೆ ಟೇಸ್ಟ್ ಆಗ್ತದೆ. ಈಗ ಒರೆಗಾನೋ ಹಾಕಿದ್ರೆ ಮಿಕ್ಸಿಯಲ್ಲಿ ಹುಡಿ ಮಾಡೋದಕ್ಕಿಂತ ನಾವು ಈ ಕಲ್ಲಲ್ಲೆಲ್ಲ ಗುದ್ದಿ ಮಾಡ್ತೇವೆ. ಹೌದು, ಕುಟ್ಟಣಿಗೆಯಲ್ಲಿ ನಾವು ಸ್ವಲ್ಪ ಪೌಡರ್ ಮಾಡಿ ಕೊಡ್ತೇವಲ್ಲ, ಅದನ್ನೇ ನಾವು ಈಗ ಗುದ್ದಿ ಅದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ಹೊಡಿ ಆದ್ರೆ ತುಂಬಾ ಹೊಡಿ ಆಗಿರುತ್ತೆ. ಸಾಕು, ಸಾಕಾ? ರೆಡಿ ಆಗಿದೆಲ್ಲ? ಹಾಗಾದ್ರೆ ರೆಡಿ ಆಗಿದೆ, ಸರ್ವ್ ಮಾಡೋದಲ್ಲ. ಓಕೆ, ಸರ್ವ್ ಮಾಡುವಲ್ಲ. ಓಕೆ, ಇವಾಗ ಗ್ರೇಪ್ ಇದು ಗೊಜ್ಜು ರೆಡಿಯಾಗಿ ಸರ್ವ್ ಆಗ್ತಾ ಉಂಟಲ್ಲ. ದ್ರಾಕ್ಷಿ ಹಾಗೆ
ಚೆನ್ನಾಗಿ ಕಾಣ್ತಾ ಉಂಟಲ್ಲ, ಹೌದು. ಹೊಳಿತಾ ಉಂಟು. ದ್ರಾಕ್ಷಿಯ ಗೊಜ್ಜು ರೆಡಿಯಾಗಿದೆ, ತಿಂದು ಟೇಸ್ಟ್ ಮಾಡಿ. ಓಕೆ, ದ್ರಾಕ್ಷಿಯ ಗೊಜ್ಜು ನಾರ್ಮಲ್ ಆಗಿ ವೈಟ್ ದ್ರಾಕ್ಷಿ ಎಲ್ಲ ಕಡೆ ಸಿಗುತ್ತೆ. ಅದರಿಂದ ಒಂದು 5 ನಿಮಿಷದಲ್ಲಿ ಗೊಜ್ಜು ನಾವು ಏನು ಅದನ್ನು ಏನು ಮಸಾಲೆ ಏನಾರು ಹೆಚ್ಚು ಮಸಾಲೆ ಏನು ಹಾಕ್ಲಿಕ್ಕಿಲ್ಲ. ಆದರೆ ನಾನು ಹೇಳಿದೆ ಅಲ್ಲ, ಆರೆಗಾನ ಇಲ್ಲದಿದ್ದರೆ ನೀವು ಮೆಂತೆ, ಸಾಸಿವೆ ಮತ್ತು 2 ಒಣಮೆಣಸನ್ನು ಗುದ್ದಿ ಅದಕ್ಕೆ ಹಾಕಿ ಮಾಡಿದರೆ ರೆಡಿ ಆಗುತ್ತಲ್ಲ. ಥ್ಯಾಂಕ್ ಯು ಮ್ಯಾಮ್. ಇದೆಲ್ಲ ಊಟಕ್ಕೆಲ್ಲ ತುಂಬ ಚೆನ್ನಾಗಿರುತ್ತಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ ಮ್ಯಾಮ್, ರೆಡಿ ಮಾಡಿಕೊಟ್ಟಿದ್ದಾರೆ ನಮಗೆ ಏನು ದ್ರಾಕ್ಷಿಯ ಗೊಜ್ಜು. ನಾನಂತ ಇದನ್ನು ತಿನ್ನೋಕ್ಕೆ ರೆಡಿ ಆಗಿದ್ದೇನೆ. ಆದರೆ ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ದ್ರಾಕ್ಷಿ ಗೊಜ್ಜು ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಕರಿಬೇವು ಒಗ್ಗರಣೆ ಮಾಡಿಕೊಂಡು 1 ಹೆಚ್ಚಿದ ಹಸಿಮೆಣಸು, ಬೀಜರಹಿತ ದ್ರಾಕ್ಷಿ, 1 ಚಮಚದಷ್ಟು ಆರಿಗ್ಯಾನೋ ಹಾಕಿ ಹುರಿಯಿರಿ. ನಂತರ ಸ್ವಲ್ಪ ನೀರು ಹಾಕಿ ಬೇಯಿಸಿ. ಈಗ ರುಚಿಕರವಾದ ದ್ರಾಕ್ಷಿ ಗೊಜ್ಜು ಸವಿಯಲು ಸಿದ್ಧ. ಎಸ್ ಮ್ಯಾಮ್, ಇವಾಗ ಸಾಗುದನದ ಉಪ್ಪು ಕರಿ ಮತ್ತು ದ್ರಾಕ್ಷಿಯ ಗೊಜ್ಜು 2 ಕೂಡ ರೆಡಿಯಾಗಿದೆ. ಯಾವ್ದು ಫಸ್ಟ್ ಟೇಸ್ಟ್ ನೋಡುವ? ಯಾವ್ದು ನೋಡ್ಬೋದು. ಇದಕ್ಕೆ ಇದು ಅನ್ನದೊಟ್ಟಿಗೆ ಮಿಕ್ಸ್ ಮಾಡಿ ತಿನ್ಲಿಕ್ಕೆ ಒಳ್ಳೇದು. ನೀವು ತುಪ್ಪ ಜೊತೆ ಎಲ್ಲ ತಿಂದು ತುಪ್ಪದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದು. ಓಕೆ, ನಾವು ಈಗ ಸನ್ ಪ್ರೀಮಿಯಂ ಆಯಿಲ್ ಅಲ್ಲಿ ಮಾಡಿದ್ವಲ್ಲ, ಹೌದು. ಹಾಗಾದ್ರೆ ಫಸ್ಟ್ ಇದನ್ನೇ ಟೇಸ್ಟ್ ಮಾಡೋಲ್ಲ ನೋಡಿ. ಓಕೆ, ತಗೊಳ್ಳಿ. ಇದನ್ನು ಊಟ ಜೊತೆ ಎಲ್ಲ ತಿನ್ಬೇಕು ಅಂತ ಹೇಳಿದ್ರಲ್ಲ. ಇದು ಸಾಕಾಗಿದೆ. ಇದು ನೀವು ಊಟ ಜೊತೆ ತಿನ್ಬೋದು ಅಂತ ಹೇಳಿದ್ರೆ ಚಪಾತಿ ಜೊತೆ ಕೂಡ 100% ತಿನ್ಬೋದಲ್ಲ? ಚಪಾತಿ ಜೊತೆ ಸಹ ಚೆನ್ನಾಗಿದೆ. ಅಂದ್ರೆ ಒಂಥರ ಟೇಸ್ಟ್ ಬೇರೆ. ನಾವೀಗ ಗೊಜ್ಜು ಅಂತ ಹೇಳಿದ್ರೆ ಈ ತರ ಗೊಜ್ಜು ನಾರ್ಮಲ್ ಆಗಿ ನಾವೀಗ ಮೊಸರು ಗೊಜ್ಜು ಆ ಥರ ಎಲ್ಲ ತಿಂತೇವಲ್ಲ, ಈ ಥರ ಗೊಜ್ಜು ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ನಾವು. ಹಾಗಾದ್ರೆ ಇನ್ನೊಂದು ಹೇಗಿದೆ ಅಂತ ನೋಡುವಲ್ಲ. ಓಕೆ, ಇದು ಸಾಗುದಾನದ ಉಪ್ಪು ಕರಿ. ಸಾಬುದಾನ ಇಷ್ಟಪಡುವವರಿಗೆ ಇದೆಲ್ಲ ಇಷ್ಟ ಆಗ್ತದೆ. ಇದಕ್ಕೆ ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ಸಣ್ಣ ಸಣ್ಣ ಬೇಯಿಸಿದ ಪೊಟೇಟೊ ಹಾಕಿ ಸಹ ಮಾಡಿ, ನಾನು ಹೇಳಿದೆಲ್ಲ ಈ ಉಪವಾಸ ಇದ್ದವರೆಲ್ಲ ಮಾಡ್ತಾರಂತ. ಆಗ ಕೆಲವು ವಸ್ತುಗಳ ನೀರುಳ್ಳಿ ಎಲ್ಲ ಹಾಕಬಾರ್ದು. ಹೌದು. ಹೇಗಾಗಿದೆ? ಇದು ಚೆನ್ನಾಗಿದೆ. ನಾರ್ಮಲ್ ನಾವೀಗ ಟೀ ಜೊತೆ ಎಲ್ಲ ಇದೆಲ್ಲ ತಿನ್ನೋದಿಲ್ಲ, ಈವ್ನಿಂಗ್ ಟೈಮಲ್ಲೆಲ್ಲ ಸಜ್ಜಿಗೆ ಅವಲಕ್ಕಿ ಈ ಥರ ತಿನ್ನೋದಕ್ಕಿಂತ ಈ ಥರ ಒಂದು ಸ್ಪೆಷಲ್ ಆಗಿ ಮಾಡ್ಬೋದಲ್ಲ. ಮತ್ತು ಇದು ನೀವು ಹೇಳಿದ್ರಿ ಈಗ ಏನು ಉಪವಾಸದ ಇದೆ ಆ ಟೈಮಿಗೆಲ್ಲ ಈ ಥರನೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. 2 ಕೂಡ ಚೆನ್ನಾಗಿ ಬಂದಿದೆ. ಅದರಲ್ಲೂ ದ್ರಾಕ್ಷಿಯದ್ದು ಗೊಜ್ಜು ಅಂತೂ ಸಖತ್ತಾಗಿದೆ. ನಾರ್ಮಲ್ ಆಗಿ ನಾವು ಊಟಕ್ಕೆ ಅಂತೇಳಿದ್ರು ಚಪಾತಿಗೆ ಅಂತೇಳಿದ್ರು 2ಕ್ಕೂ ನಡೀತದೆ. 2 ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಹೇಗೆ ಅನ್ನಿಸ್ತು 2 ಡಿಶ್ ಮಾಡಿ? ನನಗೆ ಖುಷಿ ಆಯಿತು. ನಮ್ಮ ಟಿವಿಯ ಅಡಿಗೆ ಮನೆಗೆ ನಾನು ಯಾವಾಗಲೂ ಬರ್ತಾ ಇರ್ತೇನೆ. ನಿಮ್ಮ ಅಡಿಗೆ ಮನೆ ನಮ್ಮ ಅಡಿಗೆ ಮನೆ ಹಾಗೆ. ಥ್ಯಾಂಕ್ ಯು ಮ್ಯಾಮ್. 2 ಅಡಿಗೆ ಕೂಡ ನಿಮ್ಮ ಕೈ ರುಚಿ ಯಾವಾಗಲೂ ಚೆನ್ನಾಗಿರುತ್ತೆ. ಇವತ್ತು ಕೂಡ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್, ನಾವು ಏನೇ ಅಡುಗೆ ಮಾಡಿದ್ರು ಆಯಿಲ್ ಅಂತೂ ಬೇಕೇ ಬೇಕಲ್ಲ. ಹಾಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆ ಇನ್ನೊಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಧನ್ಯಲತಾ ಮ್ಯಾಮ್. 2 ಡಿಶ್, ಒಂದು ಸಾಗುದಾನದ ಉಪ್ಪು ಕರಿ, ಇನ್ನೊಂದು ದ್ರಾಕ್ಷಿಯ ಗೊಜ್ಜು, 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ್ದ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.